ಯಾಕಂತ ಹೇಳಿದ್ರೆ ಈ ಚಿತ್ರದ ಬುಕಿಂಗ್ ಓಪನ್ ಆಗಿರೋದು ಅದೆಷ್ಟು ಮಂದಿ ಗೊತ್ತೇ ಇಲ್ಲ. ಮೇನ್ ಥಿಯೇಟರ್ ಎಲ್ಲ ಇಷ್ಟು ಬೇಗ ಓಪನ್ ಆಗೋದೇ ಇಲ್ಲ. ಆದರೆ ಯಾವುದೇ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳು ಇಲ್ಲಿ ಕಾಣ್ತಾ ಇಲ್ಲ. ಬೆಂಗಳೂರಿನಲ್ಲಿ ಈ ಚಿತ್ರಮಂದಿರವಷ್ಟೇ ಆಲ್ಮೋಸ್ಟ್ ಫುಲ್ ಅನ್ನ ತೋರಿಸ್ತಾ ಇದೆ, ಫಿಲ್ಲಿಂಗ್ ಫಾಸ್ಟರ್. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಬೈರಾಗಿ ಸಿನಿಮಾ ಇದೀಗ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ. ಮುಂದಿನ ಶುಕ್ರವಾರವೇ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಈಗಾಗಲೇ ಈ ಸಿನಿಮಾ ಭರ್ಜರಿಯಾದಂಥ ಪ್ರಚಾರದಲ್ಲಿ ನಿರತವಾಗಿದೆ. ಹೀಗಿರಬೇಕಾದ್ರೆ ವಾರಕ್ಕೂ ಮೊದಲೇ ಈ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ. ಇದೀಗ ನಮ್ಮ ಈ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಯಾವೆಲ್ಲ ಚಿತ್ರಮಂದಿರಗಳು ಬುಕ್ಕಿಂಗನ್ನು ಓಪನ್ ಮಾಡಿದೆ ಅಂತ ನಾವು ನೋಡೋದಾದರೆ ಒಂದಿಷ್ಟು ಚಿತ್ರಮಂದಿರಗಳ ಲೀಸ್ಟ್ ಇದೆ. ಆದರೆ ಚಿತ್ರತಂಡ ಬುಕ್ಕಿಂಗ್ ಓಪನ್ ಆಗಿರುವ ವಿಚಾರವನ್ನು ಅಷ್ಟಾಗಿ ಪ್ರಚಾರ ಮಾಡಲೇ ಇಲ್ಲ. ಹೀಗಾಗಿ ಅದೆಷ್ಟೋ ಮಂದಿಗೆ ಈ ಸಿನಿಮಾದ ಬುಕ್ಕಿಂಗ್ ಓಪನ್ ಆಗಿರುವ ವಿಚಾರ ಗೊತ್ತೇ ಇಲ್ಲ. ಇದು ಬೈರಾಗಿ ಸಿನಿಮಾ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣಲಿದೆ ಅನ್ನೋದರ ಒಂದು ಸಣ್ಣ ತುಣುಕಷ್ಟೇ. ಇನ್ನು ಕೂಡ 2 ದಿನ ಇದೆ. ಅದೆಷ್ಟೋ ಚಿತ್ರಮಂದಿರಗಳು ಲಾಸ್ಟ್ ಮಿನಿಟಲ್ಲಿ ಬುಕ್ಕಿಂಗನ್ನು ಓಪನ್ ಮಾಡೋದೂ ಇದೆ. ಮೇನ್ ಥಿಯೇಟರೆಲ್ಲ ಇಷ್ಟು ಬೇಗ ಓಪನ್ ಆಗೋದೇ ಇಲ್ಲ. ಮೇನ್ ಥಿಯೇಟರ್ ಯಾವಾಗಲೂ ಬುಕ್ಕಿಂಗ್ ಆಗೋದು ಸಿನಿಮಾ ರಿಲೀಸ್ ಆದ ನೆಕ್ಸ್ಟ್ ಡೇ. ಅದಕ್ಕಿಂತ ಮುಂಚೆ ಮೇನ್ ಥಿಯೇಟರನ್ನು ಸ್ಟಾರ್ ಸಿನಿಮಾಗಳಂತೂ ಓಪನ್ ಮಾಡೋದೇ ಇಲ್ಲ. ಅದು ದರ್ಶನ್ ಅವರ ಸಿನಿಮಾ ಆಗಿರಲಿ, ಕಿಚ್ಚ ಸುದೀಪ್ ಅವರ ಸಿನಿಮಾ ಆಗಿರಲಿ, ನಮ್ಮ ಅಪ್ಪು ಸರ್ ಅವರ ಸಿನಿಮಾ ಆಗಿರಲಿ, ಯಾವ ಸಿನಿಮಾಗೂ ಮೇನ್ ಥಿಯೇಟರ್ ಮೊದಲ ದಿನ ಓಪನ್ ಆಗಿರುವಂಥ ಇತಿಹಾಸನೇ ಇಲ್ಲ. ಇದೀಗ ನಾವು ಯಾವುದು ಚಂದ್ರೋದಯ ವಿದ್ಯಾಪೀಠ ಸರ್ಕಲ್ನಲ್ಲಿರುವಂಥ ಚಂದ್ರೋದಯ ಚಿತ್ರಮಂದಿರ ದಿನ 5 ಪ್ರದರ್ಶನಗಳಲ್ಲಿ ಬೈರಾಗಿ ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇದೆ. ಟಿಕೆಟ್ ರೇಟ್ ಸ್ವಲ್ಪ ಜಾಸ್ತಿ ಇದೆ. ಯಾವಾಗಲೂ 150 ರೂಪಾಯಿ ಟಿಕೆಟ್ ಇರೋದು. ಈ ಸಲ ಬಾಲ್ಕನಿಗೆ 180 ಟಿಕೆಟ್ ಇದೆ. ಬೆಳಗ್ಗೆ 10:30 ಮೊದಲ ಪ್ರದರ್ಶನ ಆರಂಭವಾಗುತ್ತೆ. ಇನ್ನು HMT ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನು ಕೂಡ ಹೆಚ್ಚಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಪರಭಾಷಾ ಚಿತ್ರಗಳು ಕೂಡ ಇಲ್ಲಿ ಅಬ್ಬರಿಸುತ್ತೆ. ಈ HMT ಚಿತ್ರಮಂದಿರದಲ್ಲಿ ದಿನ 3 ಆಟಗಳಲ್ಲಿ ಬೈರಾಗಿ ಅಬ್ಬರಿಸಲಿದೆ. ಇನ್ನು ರವಿ ಸರ್ಜಾಪುರ ಇಲ್ಲಿ ದಿನ 2 ಆಟ. ರಾಬಿನ್ ಕೆಂಗೇರಿ ಉಪನಗರದಲ್ಲಿರುವಂಥ ಚಿತ್ರಮಂದಿರ ದಿನ 5 ಪ್ರದರ್ಶನಗಳು ಇಲ್ಲಿ ನಡೆಯುತ್ತೆ. 5ಕ್ಕೆ 5 ಪ್ರದರ್ಶನದಲ್ಲೂ ಕೂಡ ಬೈರಾಗಿ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಇನ್ನು ಮಲ್ಲೇಶ್ವರದಲ್ಲಿರುವಂತಹ ಸವಿತಾ ಚಿತ್ರಮಂದಿರ ಸಣ್ಣ ಚಿತ್ರಮಂದಿರ, ಒಂದು 350 ಸೀಟ್ ಇದೆ. ಈ ಚಿತ್ರಮಂದಿರದಲ್ಲಿ ಒಟ್ಟು 4 ಪ್ರದರ್ಶನ ನಡೆಯುತ್ತೆ. 4ರಲ್ಲಿ 3 ಪ್ರದರ್ಶನಗಳಲ್ಲಿ ಬೈರಾಗಿ ಸಿನಿಮಾ ಅಬ್ಬರಿಸಲಿದೆ. ಸವಿತಾ ಮಲ್ಲೇಶ್ವರಂ ಅಂತ ಇದೆ, ಮಲ್ಲೇಶ್ವರಂ ಅಲ್ಲ, ಮಲ್ಲೇಶ್ವರ. ಇನ್ನು JP ನಗರದಲ್ಲಿರುವಂತಹ ಸಿದ್ದೇಶ್ವರ ಚಿತ್ರಮಂದಿರ, ಅಲ್ಲಿ ಅಕ್ಕಪಕ್ಕದಲ್ಲಿ 2 ಚಿತ್ರಮಂದಿರ, ಒಂದು ಸಿದ್ದೇಶ್ವರ ಮತ್ತೊಂದು ಸಿದ್ಧಲಿಂಗೇಶ್ವರ. ಈ ಪೈಕಿ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಬೈರಾಗಿ ಸಿನಿಮಾ ದಿನ 5 ಪ್ರದರ್ಶನಗಳಲ್ಲಿ ಅಬ್ಬರಿಸುತ್ತೆ. ಇನ್ನು ದೊಮ್ಮಸಂದ್ರದಲ್ಲಿರುವಂತಹ ಬಾಲಾಜಿ ಚಿತ್ರಮಂದಿರ, ಇಲ್ಲಿ ದಿನ 4 ಆಟ. ಹಾಗೆ ಗುಟ್ಟಿಗೆರೆ ಶ್ರೀಲಕ್ಷ್ಮಿ ಚಿತ್ರಮಂದಿರದಲ್ಲಿ ದಿನ 4 ಆಟ. ಇನ್ನು ಪದ್ಮನಾಭನಗರದಲ್ಲಿರುವಂತಹ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಇಲ್ಲಿ ದಿನ 5 ಪ್ರದರ್ಶನಗಳಲ್ಲಿ ಬೈರಾಗಿ ತೆರೆಗೆ ಅಪ್ಪಳಿಸಲಿದೆ. ಇನ್ನು ಬಹುಮುಖ್ಯವಾಗಿ ಊರ್ವಶಿ ಚಿತ್ರಮಂದಿರ ಒಂದು ಕಾಲದಲ್ಲಿ ಪರಭಾಷಾ ಚಿತ್ರಗಳನ್ನೇ ಹೆಚ್ಚಾಗಿ ಪ್ರದರ್ಶನ ಮಾಡ್ತಾ ಇದ್ದಂತಹ ಚಿತ್ರಮಂದಿರ. ಇದರಲ್ಲಿ ದಿನ 3 ಆಟಗಳಲ್ಲಿ ನಮ್ಮ ಶಿವಣ್ಣನ ಬೈರಾಗಿ ಸಿನಿಮಾ ಪ್ರದರ್ಶನ ಕಾಣಲಿದೆ. ಉಳಿದಂತೆ ದೊಡ್ಡಬಳ್ಳಾಪುರದ ವೈಭವ್ ಚಿತ್ರಮಂದಿರದಲ್ಲಿ ದಿನ 5 ಆಟ. ಸಂಜಯ್ ನಗರದಲ್ಲಿರುವಂತಹ ವೈಭವ್ ಚಿತ್ರಮಂದಿರದಲ್ಲಿ ದಿನ 4 ಆಟ. ವೈಭವ್ ಚಿತ್ರಮಂದಿರ ಸಂಜಯ್ ನಗರ ಆಲ್ಮೋಸ್ಟ್ ಫುಲ್ ಆಗ್ತಾ ಬಂದಿದೆ. ಈ ಚಿತ್ರಮಂದಿರ ಬೆಂಗಳೂರಿನಲ್ಲಿ ಈ ಚಿತ್ರಮಂದಿರವಷ್ಟೇ ಆಲ್ಮೋಸ್ಟ್ ಫುಲ್ಲನ್ನು ತೋರಿಸ್ತಾ ಇದೆ, ಫಿಲ್ಲಿಂಗ್ ಫಾಸ್ಟನ್ನು. ಮಿಕ್ಕುಳಿದ ಯಾವ ಚಿತ್ರಮಂದಿರಗಳು ಕೂಡ ತುಂಬ್ತಾನೇ ಇಲ್ಲ. ಯಾಕಂತ ಹೇಳಿದರೆ ಈ ಚಿತ್ರದ ಬುಕ್ಕಿಂಗ್ ಓಪನ್ ಆಗಿರೋದು ಅದೆಷ್ಟು ಮಂದಿಗೆ ಗೊತ್ತೇ ಇಲ್ಲ. ಇನ್ನು ಕಮಲಾನಗರದಲ್ಲಿರುವಂತಹ ವೀರಭದ್ರೇಶ್ವರ ಚಿತ್ರಮಂದಿರ ದಿನ 5 ಆಟ. ವೆಂಕಟೇಶ್ವರ ಚಿತ್ರಮಂದಿರ ಗೊಲ್ಲರಹಟ್ಟಿ, ಇಲ್ಲಿ 2 ಸ್ಕ್ರೀನ್ಗಳಿವೆ. ಈ ಪೈಕಿ ಮೊದಲ ಸ್ಕ್ರೀನ್ನಲ್ಲಿ ದಿನ 4 ಆಟಗಳಲ್ಲಿ ಬೈರಾಗಿ ಪ್ರದರ್ಶನ ಕಾಣಲಿದೆ. ಇನ್ನು ನಮ್ಮ ಯಶವಂತಪುರದಲ್ಲಿರುವಂತಹ ಉಲ್ಲಾಸ್ ಚಿತ್ರಮಂದಿರದಲ್ಲಿ ಇಲ್ಲೂ ಕೂಡ ಅಷ್ಟೇ ದಿನ 4 ಆಟಗಳಲ್ಲಿ ಬೈರಾಗಿ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಹೀಗೆ ಒಂದಿಷ್ಟು ಚಿತ್ರಮಂದಿರಗಳ ಲೀಸ್ಟ್ ಈಗಾಗಲೇ ರಿವೀಲ್ ಆಗಿದೆ. ಹಾಗೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಈಗಾಗಲೇ ಬುಕ್ಕಿಂಗ್ ಓಪನ್ ಆಗಿದೆ. ಆದರೆ ಯಾವುದೇ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳು ಇಲ್ಲಿ ಕಾಣ್ತಾ ಇಲ್ಲ. ಯಾಕಾಗಿ ಮಲ್ಟಿಪ್ಲೆಕ್ಸ್ಗಳು
ಬೈರಾಗಿ ಚಿತ್ರದ ಬುಕ್ಕಿಂಗ್ ಅನ್ನು ಇನ್ನು ಓಪನ್ ಮಾಡಿಲ್ಲ ಅನ್ನೋದೇ ಪ್ರಶ್ನಾರ್ಥಕ. ಲಾಸ್ಟ್ ಟೈಮ್ KGFಗೂ ಇದನ್ನೇ ಮಾಡಿದ್ರು. ಇದೀಗ ಬೈರಾಗಿಗೂ ಕೂಡ ಅದೇ ನಡೆಯನ್ನು ಮಲ್ಟಿಪ್ಲೆಕ್ಸ್ಗಳು ಅನುಸರಿಸ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆದರೆ KGF ಸಿನಿಮಾಗೂ ಕೊನೆಯ ಲಾಸ್ಟ್ ಮಿನಿಟ್ನಲ್ಲಿ ಬುಕ್ಕಿಂಗನ್ನು ಓಪನ್ ಮಾಡಲಾಗಿತ್ತು. ಇದೀಗ ಬೈರಾಗಿ ಸಿನಿಮಾಗೂ ಕೂಡ ಕೊನೆಯ ಗಳಿಗೆಯಲ್ಲಿ ಬುಕ್ಕಿಂಗನ್ನು ಓಪನ್ ಮಾಡ್ತಾರಾ ಅನ್ನೋ ಮತ್ತೊಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಇರಲಿ, ಇನ್ನೂ ಕೂಡ 2 ದಿನ ಕಾಲಾವಕಾಶ ಇದೆ. ಇಷ್ಟು ಚಿತ್ರಮಂದಿರಗಳ ಜೊತೆಗೆ ಮತ್ತೊಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳು, ಮಗದೊಂದಿಷ್ಟು ಮಲ್ಟಿ ಸ್ಕ್ರೀನ್ಗಳು ಸೇರ್ಪಡೆಯಾಗಲಿದೆ. ಅದೇನೇ ಇರಲಿ, ಬೈರಾಗಿ ಸಿನಿಮಾ ಯಶಸ್ವಿ ಪ್ರದರ್ಶನವನ್ನು ಕಾಣಲಿ, ಉತ್ತಮ ಗಳಿಕೆಯನ್ನು ಕಾಣಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಯಾಕಂತ ಹೇಳಿದ್ರೆ ಈ ಚಿತ್ರದ ಬುಕ್ಕಿಂಗ್ ಓಪನ್ ಆಗಿರೋದು ಇಷ್ಟು ಮಂದಿಗೆ ಗೊತ್ತೇ ಇಲ್ಲ. ಮೇನ್ ಥಿಯೇಟರ್ ಎಲ್ಲ ಇಷ್ಟು ಬೇಗ ಓಪನ್ ಆಗೋದೇ ಇಲ್ಲ. ಆದರೆ ಯಾವುದೇ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳು ಇಲ್ಲಿ ಕಾಣ್ತಾ ಇಲ್ಲ. ಬೆಂಗಳೂರಿನಲ್ಲಿ ಈ ಚಿತ್ರಮಂದಿರವಷ್ಟೇ ಆಲ್ಮೋಸ್ಟ್ ಫುಲ್ ಅನ್ನ ತೋರಿಸ್ತಾ ಇದೆ, ಫಿಲ್ಲಿಂಗ್ ಫಾಸ್ಟರ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.